you. Don't say thank you, oh please. I do what I want when I'm wanting to. So cynical. I'm the bad guy. Duh. ಗುಡ್ ಈವ್ನಿಂಗ್ ಎಲ್ರಿಗೂ. ಇವತ್ತು ಮೆಹಂದಿ ಫಂಕ್ಷನ್ ಅಲ್ವಾ, ಸೊ ಹಾಗಾಗಿ ರೆಡಿ ಆಗ್ತಾ ಇದ್ದೀವಿ. ಇವಾಗ 5:30 ಆಗ್ತಾ ಬಂತು. ಸ್ನಾನ ಎಲ್ಲ ಮಾಡಿ ರೆಡಿ ಆಗ್ತಾ ಇದ್ದೀವಿ. ಹನಿ ಆಲ್ರೆಡಿ ರೆಡಿ ಆಗಿದ್ದಾಳೆ. ಮೆಹಂದಿ ಫಂಕ್ಷನ್ ಹೊರಡಿಸ್ಬೇಕು. ಸ್ವಲ್ಪ ಒಳಗಡೆ ಕ್ಲಾರಿಟಿ ಇಲ್ಲ ಅಷ್ಟೊಂದು, ಮೊಬೈಲ್ ಕ್ಲಾರಿಟಿನ ಅಷ್ಟೇ. ಎಲ್ಲರೂ ಇವತ್ತು ಗೌನ್ ಹಾಕೋದು ಅಂತ, ಮೆಹಂದಿಗೆ ಎಲ್ಲರೂ ಗೌನ್ ಹಾಕೋದು ಅಂತ ಎಲ್ಲರೂ ಡಿಸೈಡ್ ಮಾಡಿದ್ದೀವಿ. ಹಾಗೆ ನೋಡಬೇಕು ಗೌನ್ ಹಾಕ್ಕೊಂಡು ಇವತ್ತೇನೆಲ್ಲ ಆಗೋಕ್ಕಿದೆ ಮೆಹಂದಿಲಿ ಅಂತ. ನಾನು ನಿಮಗೆ ಹೊರಡಾದ್ಮೇಲೆ ತೋರಿಸ್ತೀನಿ. ಅದಕ್ಕಿಂತ ಮೊದಲು ನಿನ್ನೆ ಮೆಹಂದಿದು ಶಾಸ್ತ್ರ, ಲಾಸ್ಟ್ ವೀಡಿಯೋದಲ್ಲಿ ನಾನು ಮೆಹಂದಿದು ಶಾಸ್ತ್ರದ ಹಾಕ್ತೀನಿ ಅಂತ ಹೇಳಿದೆ, ಬಟ್ ಹಾಕೋಕ್ಕಾಗಲಿಲ್ಲ, ಲಾಂಗ್ ಆಯಿತು. ಅದಕ್ಕೆ ಇವಾಗ ನಾನು ನಿನ್ನೆ ನಡೆದ ಮೆಹಂದಿ ಶಾಸ್ತ್ರ ಅಂದರೆ ಸಿಂಪಲ್ ಆಗಿ ನಡೆದಿರೋ ಮೆಹಂದಿ ಶಾಸ್ತ್ರ, ಅದನ್ನು ನಾವು ಮನೆಯವ್ರು ಮಾತ್ರ ಮಾಡಿರೋದು. ಅದನ್ನ ಸಣ್ಣ ವೀಡಿಯೋ ಇದೆ, ಅದನ್ನ ನೋಡ್ಕೊಂಡು ಅಷ್ಟೊತ್ತಿಗೆ ನಾವು ಹೊರಟೆಲ್ಲ ರೆಡಿ ಆಗಿರ್ತೀವಿ, ಆಮೇಲೆ ತೋರಿಸ್ತೀವಿ. ನಾವು ಶಾಪಿಂಗ್ ಎಲ್ಲ ಹೋಗಿದ್ದೆ ಮದುವೆಗೆ, ಬಟ್ ಅದೆಲ್ಲ ತೋರ್ಸೋಕ್ಕಾಗಿಲ್ಲ. ನೋಡೋಣ, ಇವಾಗ ರೆಡಿ ಆದಮೇಲೆ ತೋರಿಸ್ತೀವಿ, ಓಕೆನಾ? ಓಕೆ, ಮೊದಲು ನಮ್ಮ ರಾಣಿನ ಹೊರಡಿಸ್ಕೊಳ್ತೀನಿ. ಅವ್ರು ಜೀನ್ಸ್ ಪ್ಯಾಂಟ್ ಹಾಕ್ತಾನೆ ಇರ್ತಿಲ್ಲ, ಸಣ್ಣವ್ರು ಇರ್ತಾರೆ, ಟೈಟ್ ಆಗುತ್ತೆ ಅಂತ. ಇವಾಗ ಫಸ್ಟ್ ಟೈಮ್ ಜೀನ್ಸ್ ಪ್ಯಾಂಟ್ ತಗೊಂಡಿದ್ದೀನಿ, ಲಾಂಗ್ ಶಾರ್ಟ್ ಇತ್ತು, ಹಾಕಿದ್ದಾಳೆ. ನೋಡ್ಬೇಕು, ಇವತ್ತು ಡ್ಯಾನ್ಸ್ ಎಲ್ಲ ಇದೆ ಹನಿದು, ನೋಡಿ ಆಯ್ತಾ? ಬಲ ಬೆಳಿಗ್ಗೆ ಹೇರ್ ಬಿಡ್ಬೇಕಾ ಬಿಡೋದ ಅಂತ ಗೊತ್ತಾಗ್ತಿಲ್ಲ. ಮುಟ್ಲೆ ಹೇರ್ ಬ್ಯಾಂಡ್ ಓಕೆ, ಸ್ವಲ್ಪ ಲೇಟ್ ಆಗುತ್ತೆ, ಅದಕ್ಕೆ ನಾನು ಎಲ್ಲ ಹೊರಟಾದ್ಮೇಲೆ ನಿಮಗೆ ತೋರಿಸ್ತೀನಿ, ಓಕೆನಾ? ಕಂಟಿನ್ಯೂ ಮಾಡ್ತೀನಿ ಹೊರಟಾದ್ಮೇಲೆ ವೀಡಿಯೋ. ಗುರುವಾರದ ವೀಡಿಯೋ ಮಿಸ್ ಆಗಿದೆ. ಅಕ್ಕನ ಮೊಬೈಲಲ್ಲಿ ತೆಗೆದಿದ್ದು ವೀಡಿಯೋ, ಬಟ್ ವೀಡಿಯೋ ಡಿಲೀಟ್ ಆಗಿದೆ. ಸೊ ಫೋಟೋಸ್ ಮಾತ್ರ ಹಾಕ್ತಾ ಇದ್ದೀನಿ ನಾನು ಗುರುವಾರದ್ದು. ಇವಾಗ ಮೆಹಂದಿಗೆ ಹೊರಟಾಯ್ತು. ಒಳಗಡೆ ಕ್ಲಿಯರಾಗಿ ಕಾಣ್ತಾ ಇಲ್ಲ, ಹೊರಗಡೆ ಮೇಲೆ ವಿಡಿಯೋ ಮಾಡ್ತೀನಿ. ನೋಡಿ, ನಾನು ಕೃಷ್ಣ ಹೊರಟಾಯ್ತು. ಇವಾಗ ಹೋಗಬೇಕು 6:30ಗೆ. ಕೃಷ್ಣ ಹಾಯ್. ಓಕೆ, ಇದು ನಾನು ಮೊನ್ನೆ ಪರ್ಚೇಸ್ ಮಾಡಿದ್ದು ಗೌನು. ನನಗೆ ಈ ವರ್ಕ್ ತುಂಬ ಇಷ್ಟ ಆಯಿತು. ಮೆಹಂದಿಗೆ ಎಲ್ಲರೂ ಗೌನ್ ಹಾಕೋದು ಅಂತ ಡಿಸೈಡ್ ಮಾಡಿದ್ದೆ, ಅದಕ್ಕೆ ಗೌನ್ ತೆಗೆದು. ಚೆನ್ನಾಗಿತ್ತು. ಈರುಳ್ಳಿ ಕಲರ್, ಲೈಟ್ ಈರುಳ್ಳಿ ಕಲರ್, ಬಟ್ ವೀಡಿಯೋದಲ್ಲಿ ಗೊತ್ತಾಗಲ್ಲ ನಿಮಗೆ. ಹೇರ್ ಸ್ಟೈಲ್ ನೋಡಿ, ಈ ಥರ ಮಾಡಿದ್ದೀನಿ. ಓಕೆ, ಇವಾಗ ತಂಗಿನ ಹೊರಡ್ತಿದ್ದಾಳೆ, ಒಟ್ಟಿಗೆ ಹೋಗ್ತೀವಿ ಇವಾಗ. ಹಾಯ್, ನಮ್ಮ ಕಪ್ಪಿ ಸೈನ್ಯ ರೆಡಿ ಆಗಿದೆ ಮೆಹಂದಿಗೆ. ಇವತ್ತು ಫುಲ್ ಡ್ಯಾನ್ಸ್ ಅಂತೆ ಮಕ್ಕಳದು. ಓ ಪದ್ಯಮ್ಮ, ಮತ್ತೆ ಫುಲ್ ಎಲ್ಲ ರೆಡಿ ಆಗಿದ್ದಾರೆ ಮಕ್ಕಳು ಮೆಹಂದಿಗೆ. ಕೃಷ್ಣನ ತಂಬಪ್ಪತೆ ಅಲ್ಲಿಗೆ ಹೋದ್ಮೇಲೆ ಸಿಗ್ತೀವಿ. ಹಾಯ್,
ಇವಾಗ ಹುಡುಗಿನ ರೆಡಿ ಮಾಡ್ತಾ ಇದ್ದಾರೆ ಮೆಹಂದಿ ಶಾಸ್ತ್ರಕ್ಕೆ. ನಮ್ಮ ಸೌಮ್ಯನ ಒಳಗಡೆ ಹೋಗೋಣ ನಾವು ಇವಾಗ. ಅಂದರೆ ತುಂಬ ವೀಡಿಯೋಸ್ ಎಲ್ಲ ತೆಗಿಯೋಕ್ಕಾಗಿರೋ ನನಗೆ ಮೊಬೈಲಲ್ಲಿ ಚಾರ್ಜ್ ಇರಲಿಲ್ಲ. ಎಲ್ಲರ ಮೊಬೈಲಲ್ಲಿ ವೀಡಿಯೋ ಇತ್ತು, ಅದನ್ನೆಲ್ಲ ಮಾಡಿ ಇವಾಗ ನಾನು ಎಡಿಟ್ ಮಾಡಿ ಹಾಕ್ತಾ ಇರೋದು. ನನ್ನ ಮೊಬೈಲಲ್ಲಿ ಸ್ವಲ್ಪ ತೆಗೆದಿದ್ದೆ. ಇವಾಗ ಸೌಮ್ಯನ ಮೆಹಂದಿ ಫಂಕ್ಷನ್ಗೆ ರೆಡಿ ಮಾಡ್ತಾ ಇದ್ದೀವಿ. ಪರ್ಪಲ್ ಕಲರ್ ಗೌನ್ ಹಾಕ್ಕೊಂಡಿದ್ಲು ಅವಳು. ಇದು ನಮ್ಮ ಮದುಮಗಳ ಅಮ್ಮ ರಾಧತ್ತೆ. ಎಲ್ಲರೂ ರೆಡಿ ಆಗ್ತಾ ಇದ್ದಾರೆ ಮೆಹಂದಿ ಫಂಕ್ಷನ್ಗೆ. ಮಕ್ಕಳು ದೊಡ್ಡವರು ಎಲ್ಲ ಫುಲ್ ಎಂಜಾಯ್ಮೆಂಟು. ತುಂಬ ಟೈಮ್ ಆಯಿತು. ನನ್ನ ಅದಕ್ಕೆ ಮಗಳ ಮದುವೆ ಬಿಟ್ಟರೆ ಮತ್ತೆ ಇದೇ ಮದುವೆ. ಮಕ್ಕಳಿಗಂತೂ ಕಾಲು ನೆಲದಲ್ಲೇ ಇರ್ತಾ ಇರಲಿಲ್ಲ. ಡೆಕೋರೇಷನ್ ಮಾಡೋಕ್ಕೆ ಶುರು ಮಾಡಿದರು. ಅಂದರೆ ಮೆಹಂದಿ ಫಂಕ್ಷನ್ಗಿಂತ ಒಂದೆರಡು ದಿನಕ್ಕೆ ಮುಂಚೆನೇ ಫುಲ್ ಡೆಕೋರೇಷನ್ ಎಲ್ಲ ರೆಡಿ ಮಾಡ್ತಾಯಿದ್ರು. ಈ ಮದುವೆಯಲ್ಲಿ ಫುಲ್ ಎಂಜಾಯ್ಮೆಂಟ್ ಮಾಡಿದಂದರೆ ಮಕ್ಕಳು. PK ಗ್ರೂಪ್ಸ್ ಅಂದರೆ ಪೆಟ್ಕಂಬೆ ಗ್ರೂಪ್ಸ್ ಅಂತ. ಅದರಲ್ಲಿ ನನ್ನ ತಂಗಿ ಸುಚಿತ್ರ, ಪಚ್ಚು, ಪ್ರಜ್ಜು, ಜೀತು, ಕೀತು, ಯತ್ತು, ಮಿತೇಶು, ನಿಶು, ಚಂದ್ರಾಕ್ಷ, ಮದುಮಗಳ ಅಣ್ಣ ಚಂದ್ರಾಕ್ಷ, ಹಾಗೆ ಸಮೃದ್ಧು, ಎಷ್ಟೊಂದು 14-15 ಜನ ಮಕ್ಕಳೇ ಇದ್ದಾರೆ. ಅವ್ರದ್ದೇ PK ಗ್ರೂಪ್ಸ್ ಅಂತ. ನಿಜವಾಗ್ಲೂ ಡೆಕೋರೇಷನ್ ಅಂತೂ ತುಂಬ ಸಖತ್ತಾಗಿ ಮಾಡಿದರು. ಮೆಹಂದಿ ಆಗಲಿ, ಮದುವೆ ಫಂಕ್ಷನ್ ಆಗಲಿ, ಡಿನ್ನರ್ಗಾಗಲಿ ಎಲ್ಲದಕ್ಕೂ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ. ನೀವೇ ನೋಡಿ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಅಲ್ವಾ. ಇನ್ನೇನು ಮೆಹಂದಿ ಶಾಸ್ತ್ರ ಸ್ಟಾರ್ಟ್ ಆಗುತ್ತೆ. ಹುಡುಗಿನ ಹೊರಗಡೆ ಕರ್ಕೊಂಡು ಬಂದ್ವಿ. ತುಳಸಿ ಕಟ್ಟೆಗೆಲ್ಲ ಸುತ್ತ ಬಂದು ಪೂಜೆ ಮಾಡಿ ಇನ್ನೇನು ಮೆಹಂದಿ ಶಾಸ್ತ್ರ ಸ್ಟಾರ್ಟ್ ಆಗುತ್ತೆ. ನೋಡಿ ನಮ್ಮ ಲೇಡೀಸ್ ಎಲ್ಲ ಎಷ್ಟು ಕಲರ್ಫುಲ್ಲಾಗಿ ಗೌನ್ ಹಾಕೊಂಡು ತುಂಬ ಚೆನ್ನಾಗಿ ಮಿಂಚ್ತಾ ಇದ್ದಾರೆ ಅಲ್ವಾ. ಫುಲ್ಲು ಮೋಜು ಮಸ್ತಿ ಇರುತ್ತೆ. ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಹಾಗೆ ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಕೊನೆಯಲ್ಲಿ ಒಂದು ಲೈಕ್ ಕೊಡಿ, ಹಾಗೆ ಶೇರ್ ಮಾಡಿ. Every other lover had done me wrong. You'd think I'd have been hopeless, but I held out nonetheless. With every bit of faith I had, I held on. Believing you were out there, it made me strong. And now that I have you, only one thing I wanna do, less
ಕೆಲ್ಸಕ್ಕೆ ಬರ್ತಿದ್ರಲ್ಲ ನಿಮ್ಗೆ ತೋರಿಸಿದ್ದೆ ಭೋಜನ ಅಂತ ಅವ್ರ ಮಗಳು, ಅವಳನ್ನ ಮೊಬೈಲಲ್ಲಿ ನೋಡ್ತಾ ಇಲ್ಲ ಅಂತ. ನಾನು ಅವತ್ತು ಎದುರುಗಡೆ ನೋಡಿ ಅವಳಿಗೆ ಒಂಥರ ಈಗ ಟಿ ವಿಲೆಲ್ಲ ಇರ್ತಾರಲ್ಲ ಆ ಥರ ಅಂದ್ಕೊಂಡ್ಬಿಟ್ಟಿದ್ಲು. ನಾನು ಹಿಂದ್ಗಡೆನೇ ಇದ್ಲು, ಪಾಪ ಆಂಟಿ ನಾನು ನಿಮ್ಮನ್ನ ನೋಡ್ತಾ ಇರ್ತೀನಿ, ನಂಗೆ ತುಂಬ ಇಷ್ಟ ಆದರೆ ನಿಮ್ಮ ಮನೆ ಎಲ್ಲಿ ಅಂತ ಕೇಳ್ತಾಯಿದ್ರು. ನನಗಂತೂ ಅವಳ ಮುಗ್ಧತೆ ತುಂಬಾ ಇಷ್ಟ ಆಯಿತು. ಅವಳನ್ನು ಏನೋ ಅಂದ್ಕೊಂಡ್ಬಿಟ್ಟಿದ್ದಾಳೆ ಪಾಪ. ಸೊ ತುಂಬ ಕ್ಯೂಟ್ ಇತ್ತು ಪಾಪು. ಇದು ನಮ್ಮ ಮಕ್ಕಳ ಡ್ಯಾನ್ಸ್ ಆಗ್ತಾ ಇದೆ ಮೆಹಂದಿಗೆ. ಕೊರಿಯೋಗ್ರಾಫರ್ ಬಂದು ಸಕ್ಕರೆಕಳ್ಳಿ ಸುಚಿತ್ರ ಅವರು ಪಾಪ ತುಂಬ ಪ್ರಾಕ್ಟೀಸ್ ಮಾಡಿ ನಮ್ಮ ಸೌಮ್ಯ ಶ್ವೇತಾ ಅವಳ ಮೆಹಂದಿಗೆ ಡ್ಯಾನ್ಸ್ ಪ್ರೋಗ್ರಾಮ್ ನೀಡ್ತಾ ಇದ್ದಾರೆ. ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ, ಓಕೆನಾ? ಎಷ್ಟು ಜನ ಹುಡುಗರ ಮಧ್ಯೆ ನಮ್ಮ ಹನಿ ಒಬ್ಬಳೆ ಹುಡುಗಿ ಡ್ಯಾನ್ಸ್ ಮಾಡಿ ಅವಳಿಗಂತೂ ಪಾಪ ಖುಷೀಲಿ ತುಂಬ ಖುಷಿಯಾಗಿತ್ತು, ಫುಲ್ ಎಂಜಾಯ್ಮೆಂಟ್ ಮಾಡಿದ್ದಾಳೆ. ಹಾಗೆ ಅವಳಿಗೆ ಒಬ್ಬಳು ಫ್ರೆಂಡು ಸಿಕ್ಕಿದ್ಲು ಚಂದನ ಅಂತ, ಅವಳ ಜೊತೆ ಅಂತೂ ಫುಲ್ ಮದುವೆ ಮುಗಿಯೋವರೆಗೂ ಅವಳ ಜೊತೆನೇ ಇದ್ಲು, ಮನೇಲಿ ಇದ್ದಿದ್ದೇ ಕಡಿಮೆ. ಈ ಪ್ರೋಗ್ರಾಮಲ್ಲಿ ಮಕ್ಕಳಿಗಿಂತ ಜಾಸ್ತಿ ಯಾರೂ ಎಂಜಾಯ್ಮೆಂಟೇ ಮಾಡಿಲ್ಲ, ಎಲ್ಲ ಮಕ್ಕಳು ಅಷ್ಟೇ ನಮ್ಮನೆ ಮದುವೆ ಅನ್ನೋ ಹಾಗೆ ಎಂಜಾಯ್ಮೆಂಟ್ ಮಾಡಿ ಡೆಕೋರೇಷನ್ ಮಾಡಿ ಬಿಂದಾಸ್ ಆಗಿದ್ರು. ಮಕ್ಕಳು ಡ್ಯಾನ್ಸ್ ಮಾಡ್ತಾ ಮಾಡ್ತಾ ನಮ್ಮ ಮದುಮಗಳನ್ನು ಸ್ಟೇಜಿಗೆ ಕರ್ಕೊಂಡು ಬಂದು ಡ್ಯಾನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ಅವಳು ಮಾಡಲ್ಲ ಅಂತ ಆ ಕಡೆ ಹೋಗ್ತಾಯಿದ್ಲು. ಜೊತೆಗೆ ನಮ್ಮ ನೀತಿ ಆಗ್ತಾ ಅಂತಿದ್ದಾರೆ, ಅವರು ಎಂಟ್ರಿ ಕೊಟ್ಟರು. ಅವರು ಡ್ಯಾನ್ಸ್ ಅಂತೂ ತುಂಬ ಸಖತ್ತಾಗಿ ಮಾಡ್ತಾರೆ. ನಮ್ಮ ಫ್ಯಾಮಿಲಿ ಯಾವ ಫಂಕ್ಷನಲ್ಲಿ ಮೊದಲು ಡ್ಯಾನ್ಸ್ ಸ್ಟಾರ್ಟ್ ಮಾಡೋದವ್ರೆ, ಅವ್ರು ಆದಮೇಲೆ ನಾವೆಲ್ಲ ಸೇರ್ಕೊಳ್ತಾ ಇರ್ತೀವಿ. ಅಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ ಅವರು. ನಾನು ಶುಚಿ ಈ ಹಾಡನ್ನು ಸೌಮ್ಯನಿಗೆ, ಈ ಡ್ಯಾನ್ಸನ್ನು ಸೌಮ್ಯನಿಗೆ ಡೆಡಿಕೇಶನ್ ಮಾಡಿದ್ದು. ಪ್ರಾಕ್ಟೀಸೇ ಆಗಿರಲಿಲ್ಲ, ಮಾಡೋದು ಬೇಡವಾ ಅಂತ ಕೊನೆ ಮೂಮೆಂಟಲ್ಲಿ ಪ್ರಾಕ್ಟೀಸ್ ಮಾಡಿದ್ದು. ತುಂಬ ಸಣ್ಣದಾಗಿ ಡ್ಯಾನ್ಸ್ ಮಾಡಿ ಅವಳಿಗೆ ಒಂದು ಸಣ್ಣ ಡೆಡಿಕೇಶನ್ ಆಗಿ ಹಾಡನಿಗೆ ಡ್ಯಾನ್ಸ್ ಮಾಡಿದ್ವಿ. Believing you were out there, it made me strong.
ಸುಚಿ ಡ್ಯಾನ್ಸ್ ಮಾಡ್ತಾಳೆ ಅಂತ ಎಲ್ರಿಗೂ ಗೊತ್ತಿತ್ತು. ಅವಳ ಹತ್ರ ಒಂದೆರಡು ಡ್ಯಾನ್ಸ್ ಮಾಡೋಕ್ಕೆ ಹೇಳಿದ್ದು, ಅವಳು 2 ಡ್ಯಾನ್ಸ್ ಮಾಡಿದ್ಲು, ನಾನು ಡ್ಯಾನ್ಸ್ ಮಾಡಿದೆ. ತುಂಬ ಖುಷಿಯಾಯಿತು. ಫಂಕ್ಷನ್ ಅಂತೂ ತುಂಬ ಚೆನ್ನಾಗಿ ನಡೀತು. ಎಲ್ಲರೂ ತುಂಬ ಎಂಜಾಯ್ ಮಾಡಿದ್ವಿ, ಎಲ್ಲರೂ ಖುಷಿಯಾಗಿದ್ವಿ. ಅದಕ್ಕೆ ಹೇಳಿದ್ದು, ಹಳ್ಳಿಲಿದ್ದರೆ ಈ ಥರ ಖುಷಿನ ಯಾವಾಗಲೂ ಪಡ್ಕೊಬಹುದು. ಇವಾಗ ಕೊರೋನಾದಿಂದ ಪೇಟೆಯಲ್ಲಿರೋ ಜನಕ್ಕಂತೂ ಪಾಪ ಎಲ್ಲೂ ಹೋಗೋಕ್ಕೆ ಆಗ್ತಿಲ್ಲ. ಬಟ್ ನಾವು ಹಳ್ಳಿನಲ್ಲಿ ಈ ಥರ ಸಣ್ಣ ಸಣ್ಣ ಫಂಕ್ಷನ್ಗಳನ್ನ ಸ್ವಲ್ಪ ಜನಗಳನ್ನೆಲ್ಲ ಬರೋಕ್ಕೆ ಹೇಳಿ ಕಾರ್ಯಕ್ರಮಗಳನ್ನ ಮಾಡ್ತಾಯಿರ್ತೀವಿ. ಏನಂದರೂ ಹಳ್ಳಿ ಲೈಫೇ ತುಂಬ ಬೆಸ್ಟ್ ಅನಿಸುತ್ತೆ ಇವಾಗಿನ ಸಿಚುವೇಶನ್ ಎಲ್ಲ ನೋಡ್ತಾ ಇದ್ದರೆ.
for you this whole life long. Every other lover had done me wrong. You'd think I'd have been hopeless, but I held out nonetheless. With every bit of faith I had, I held on. Believing you were out there, it made me strong. And now that I have you, only one thing I wanna do, let's just make easy. ಮೆಹಂದಿ ಫಂಕ್ಷನ್ ವೀಡಿಯೋನ ನಿಮ್ಮ ಮುಂದೆ ಸಿಂಪಲ್ಲಾಗಿ ತೋರಿಸಿದ್ದೀನಿ. ಮದುವೆ ವಿಡಿಯೋ ಇನ್ನೂ ಮಾಡೋಕ್ಕೆ ಬಾಕಿ ಇದೆ. ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಇನ್ನು ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಒತ್ತಿ ಆಲ್ ಅನ್ನೋ ಆಪ್ಷನ್ಗೆ ಕ್ಲಿಕ್ ಮಾಡಿ. ಆಗ ನಾನು ಹಾಕೋ ವಿಡಿಯೋಗಳ ಎಲ್ಲ ನೋಟಿಫಿಕೇಷನ್ ನಿಮಗೆ ತಲುಪುತ್ತೆ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರಿ, ಎಲ್ಲರನ್ನು ಖುಷಿಯಾಗಿಟ್ಕೊಳ್ಳಿ. ಜೈ ರಾಧೆ ಕೃಷ್ಣ.